ಮಂಗಳೂರಿನಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ರಾಜ್ಯ ಅಧ್ಯಕ್ಷ ಮಹಾಮಂಡಲೇಶ್ವರ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ, ನಮ್ಮ ಭಾರತ ರಾಜ್ಯವು ವಿಶ್ವಗುರು ಎಂಬ ಸ್ಥಾನಕ್ಕೆ ತಲುಪುವಂತಹ ಪ್ರವರ್ತನೆ ಕಳೆದ 10 ವರ್ಷಗಳಿಂದ ಸನಾತನ ಧರ್ಮಾಧಿಷ್ಠ ಮೋದಿಜಿ ಸರ್ಕಾರದಲ್ಲಿ ಮಾಡುವಂತಹ ಈ ಸಂದರ್ಭ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ಸಂಸ್ಕೃತಿಯ ಹಾಗೂ ಹಿಂದೂ ಮಠ ಮಂದಿರಗಳು ನಡೆಸಿಕೊಂಡು ಬರುತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ತೀವ್ರವಾದಿಗಳು ಹಿಂದೂಗಳ ಮೇಲೆ ಶಕ್ತವಾದ ಹಲ್ಲೆ ನಡೆಸುತ್ತಿದ್ದಾರೆ. ಚಿನ್ಮಯ ಕೃಷ್ಣದಾಸ್ ಸ್ವಾಮೀಜಿಯವರನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಡೆಯುವ ಅಲ್ಪಸಂಖ್ಯಾತರ ಹಿಂದೂಗಳ ವಿರುದ್ಧ ನಿರಂತರವಾಗಿ ಹಲ್ಲೆಗಳು ಹೆಚ್ಚುತ್ತಿವೆ. ಭಾರತ ಸರ್ಕಾರ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ನೀಡಬೇಕು. ಇಲ್ಲವಾದಲ್ಲಿ ಸೈನಿಕ ಆಕ್ರಮಣ ನಡೆಸಿ ಹಿಂದೂಗಳಿಗೆ ರಕ್ಷಣೆ ನೀಡಿ ಬಾಂಗ್ಲಾದೇಶವನ್ನು ಭಾರತಕ್ಕೆ ಲಯಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಕ್ಫ್ ಆಕ್ಟ್ನಿಂದ ಹಲವು ಸ್ಥಳಗಳು, ಮಠ ಹಾಗೂ ರೈತರ ಆಸ್ತಿಯನ್ನ ದೋಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನಮನದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಕಾಲಾಂತರದಿಂದ ನಮ್ಮ ಕೈವಶವಿದ್ದ ಆಸ್ತಿ ಕಳೆದುಕೊಳ್ಳುವಂತಹ ಸ್ಥಿತಿ ಇದರಿಂದ ಇಂತಹ ಆಕ್ಟ್ ಅನ್ನು ಶೀಘ್ರ ರದ್ದುಗೊಳಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. Force of the international conspiracy against the Hindu Sanatana Dharma and against the India. ಅದನ್ನು ಇಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ, ನಮ್ಮ ನೈಬರ್ ಕಂಟ್ರೀಸನ್ನು ವೀಕೆಂಡ್ ಮಾಡಿಕೊಂಡು ಇಂಡಿಯಲ್ಲಿ ಬರುವಂಥ ಇಂಡಿಯಾ ಈಗ ರಿಪೋ ರೈಟಲ್ಲಿ ಮೇಲೆ ಬರ್ತದೆ. ಫೈನಾನ್ಸ್ ಪರ್ಸನಲ್ಲಿ 3ನೇ ಸ್ಥಾನಕ್ಕೆ ಇಂಡಿಯಾ ಬಂದರೆ ಅದು ಕೆಲ ಫಾರಿನ್ ಕಂಟ್ರೀಸ್ಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಬೇಕಾಗುವ ಪ್ರಯತ್ನ. ಇನ್ನು ಈ ಕಾರಣಕ್ಕೆ ಯಾವ ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಬಿಡುಗಡೆ ಮಾಡುವುದಿಲ್ಲ, ಹಿಂದೂ ಸನ್ಯಾಸಿಗಳ ಮೇಲೆ ಪುನಃ ಆಕ್ರಮಣ ಮುಂದೆ ಹೋಗುವುದಾದರೆ ಹಿಂದೂಗಳಿಗೆ ಬೇಕಾಗಿರುವ ರಾಷ್ಟ್ರವೇ ಭಾರತ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಪ್ರತ್ಯೇಕ ಭಾಗ ಮಾಡಲಿ ಎಂದು ಸಂತರು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಓಂ ಶ್ರೀ ಮಠದ ಮಾತಾಶ್ರೀ ಶಿವಾಜ್ಞಾಮಯಿ ಸರಸ್ವತಿ, ಅಖಿಲ ಭಾರತೀಯ ಸಂತ ಸಮಿತಿ ಕೋಶಾಧಿಕಾರಿ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ, ಮುಖ್ಯ ಕಾರ್ಯದರ್ಶಿ ಶ್ರೀ ರಾಜೇಶ್ ನಾಥ್ ಗುರೂಜಿ, ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಶ್ರೀ ನಿಶ್ಚಲ ನಿರಂಜನ ಕೇಂದ್ರ ಸ್ವಾಮೀಜಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಮೋಹನದಾಸ ಸ್ವಾಮೀಜಿ, ಕಾಸರಗೋಡು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಮಂಗಳೂರು ಚಿತ್ರಾಪುರ ಮಠದ ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಉಪಸ್ಥಿತರಿದ್ದರು.